ಸುಶೀಲಕ್ಕ, ಸುಶೀಲಕ್ಕ, ಮನೆಯಲ್ಲಿದ್ದೀರಾ? ಹಾ, ಇದ್ದೇನೆ ಪುಷ್ಪಕ್ಕ. ಬನ್ನಿ ಬನ್ನಿ. ಮೊನ್ನೆಯಿಂದ ನಾನು ನಿಮ್ಮ ದಾರಿ ನೋಡ್ತಾ ಇದ್ದೆ. ಎಲ್ಲಿ ಹೋಗಿದ್ದಾರೆ ಇವರು ಅಂತೇಳಿ. ಎಲ್ಲಿಗೂ ಹೋಗ್ಲಿಲ್ಲಕ್ಕ, ಬೀದಿ ಅರ್ಜೆಂಟ್ ಇತ್ತು. ವರ್ಷ ಲಾಸ್ಟ್ ಅಂತ ಹೇಳಿ ಜಾಸ್ತಿ ಬೀದಿ ಕಟ್ಬೇಕಂತೆ. ಬೀದಿ ಗೋವಿಂದನೆ ಬೊಬ್ಬೆ ಹಾಕಿದ್ರು, ಬೀದಿ ಅರ್ಜೆಂಟ್ ಆಗ್ಬೇಕಂತೇಳಿ. ಹಾಗೆ ನಂಗೆ ಎಲ್ಲಿಗೆ ಹೋಗ್ಲಿಗೂ ಪುರ್ಸೋತಿಲ್ಲ, ಸಿಕ್ಲಿಲ್ಲ ಮಾರ್ಯಾರ. ಬನ್ನಿ ಕೂತ್ಕೊಳ್ಳಿ ಅಕ್ಕ, ಚಾ ತರ್ತೇನೆ. ಚಾ ಬೇಡ ಅಕ್ಕ, ನಾನು ಈಗ ಕುಡಿದು ಬಂದದಷ್ಟೇ. ನಾನು ಚಾ ಕುಡಿದನ್ನು ಕಡಿಮೆ ಮಾಡಿದ್ದೇನೆ. ಅಂದಾಗೆ ವಾರ್ಧಕನ ಮಗನಿಗೆ ಮದುವೆ ಉಂಟಂತಲ್ಲ, ನಿಮಗೆ ಗೊತ್ತುಂಟಾ? ಹೌದು ಪುಷ್ಪಕ, ಅವನಿಗೆ ಮದುವೆ ಉಂಟಂತೆ. ಅವನು ಇಂಜಿನಿಯರ್ ಅಲ್ವಾ, ಅವನಿಗೆ ಎಲ್ಲಿ ಬೇಕಾದರೂ ಹೆಣ್ಣು ಕೊಡ್ತಾರೆ. ಹೆಣ್ಣು ಸಿಗದು ನನ್ನ ಮಗನಿಗೆ ಮಾತ್ರ. ಅವನಿಗೆ ಅವತ್ತೇ ಹೇಳಿದ್ದೇನೆ, ಶಾಲೆಗೆ ಹೋಗು, ಕಲಿ, ವಿದ್ಯಾಭ್ಯಾಸ ಮಾಡು ಅಂತೇಳಿ. ಆವಾಗ ಅವನು ಕಿವಿಗೆ ಹಾಕೊಳ್ಳಿಲ್ಲ, ಹಠನೇ ಮಾಡ್ತಿದ್ದ. ದಿನಾಲು ಶಾಲೆಗೊಂದು ಹೋಗ್ತಿದ್ದ. ಶಾಲೆಗೆ ಹೋದವ ಸಂಜೆ ಯಾವಾಗಲೂ ಬಂದು ಆಟ ಆಡೋದು. ಒಂದು ಪುಸ್ತಕ ಓದ್ತಿರ್ಲಿಲ್ಲ, ಏನು ಹೋಮ್ ವರ್ಕ್, ಏನು ಮನೆ ಕೆಲಸ ಏನೂ ಮಾಡ್ತಿರ್ಲಿಲ್ಲ. ಆಟ ಆಡೋದು ಒಂದೇ ಅವನಿಗೆ ನೆನಪಿತ್ತು. ಈಗ ಗೊತ್ತಾಗ್ತದೆ. ಹೆಣ್ಣು ಹುಡುಕ್ಲಿಕ್ಕೆ ಹೋಗುವಾಗ ಎಲ್ಲರೂ ಕೇಳ್ತಾರೆ, ಅವನಿಗೆ ಎಂಥ ಕೆಲಸ, ಅವನು ಎಷ್ಟು ಕಲ್ತಿದ್ದಾನೆ, ಅವನು ಎಲ್ಲಿ ಕೆಲಸ ಮಾಡ್ತಿದ್ದಾನಂತೇಳಿ. ನಾನು ಏನು ಹೇಳೋದು? ಅವನು ಕೃಷಿಕ, ಅವನು ಹೈನುಗಾರಿಕೆ, ಮನೆಯಲ್ಲೆಲ್ಲ ಒಳ್ಳೆ ಕೆಲಸ ಮಾಡ್ತಾನೆ, ಕೂಲಿ ಕೆಲಸ ಮಾಡ್ತಾನಂತ ಹೇಳಿಕ್ಕೆ ಆಗ್ತದಾ? ಈಗಿನ ಹುಡುಗಿಯರಿಗೆ ಈ ಕೂಲಿ ಕೆಲಸ ಮಾಡೋನು, ಕೃಷಿಕ, ಹೈನುಗಾರಿಕೆ ಎಲ್ಲ ಮಾಡೋನು, ದನ ಸಾಕುವನೆಲ್ಲ ಆಗ್ತದ? ಅವರಿಗೆ ಗಾರ್ಮೆಂಟ್ ಕೆಲಸ, ಆಫೀಸ್ ಕೆಲಸ, ಮತ್ತೆ ಎಂಥದ್ದು ಕಂಪನಿ ಕೆಲಸದಲ್ಲಿ ಇರುವವನೇ ಬೇಕು. ನಾನು ಏನು ಮಾಡೋದು ಹೇಳು? ಹೌದಕ್ಕ, ಹುಡುಗರನ್ನು ನೋಡುವಾಗಲೇ ಬೇಜಾರಾಗ್ತದೆ. ನನ್ನ ಅಮ್ಮನ ಕುಟುಂಬದಲ್ಲೂ ತುಂಬ ಜನರು ಈಗೇನೆ ಮದುವೆ ಆಗದೆ ಇದ್ದಾರೆ ಪಾಪ. ಈಗ ಹೆಣ್ಣಿಗೊಂದು ಕಾಲ, ಗಂಡಿಗೊಂದು ಕಾಲ ಅಂತ ಗಾದೆನೇ ಬಂತು ನೋಡಿ. ಈಗ ಹೆಣ್ಮಕ್ಳಿಗೆ ತುಂಬ ಡಿಮಾಂಡ್ ಅಲ್ವಾ? ಅದೌದು. ನಿಮ್ಮ ಮಗನಿಗೆ ಎಲ್ಲಾದ್ರೂ ಹೆಣ್ಣು ಹುಡುಕ್ಲಿಕ್ಕೆ ಹೋಗಿದ್ದೀರಾ? ತುಂಬ ಕಡೆಗೆ ಹೆಣ್ಣು ನೋಡಲಿಕ್ಕೆ ಹೋಗಿದ್ದೇವೆ, ಎಲ್ಲೂ ಸೆಟ್ ಆಗೋದಿಲ್ಲ. ನನಗೆ ಅವನದೇ ತಲೆ ಬಿಸಿ, BP ಏರ್ತಾ ಉಂಟು ನನಗೆ. ತಲೆ ಬಿಸಿ ಮಾಡಬೇಡಿ ಅಕ್ಕ, ಎಲ್ಲ ಅವರವರ ಹಣೆ ಬರ. ಏನು ಮಾಡೋದು? ಎಲ್ಲಾದರೂ ಯಾವ ಊರಲ್ಲಾದರೂ ಇವನಿಗೊಂದು ಹೆಣ್ಣು ಇರ್ಬೋದು. ಯಾವ ಊರಲ್ಲಿ ಉಂಟ ನನಗೆ ಒಂದು ಅರ್ಥ ಆಗೋದಿಲ್ಲ. ಪಾಪ, ಅವನು ತುಂಬ ಬೇಜಾರು ಮಾಡ್ತಾ ಇದ್ದಾನೆ. ನಾನೊಂದು ಉಪಾಯ ಹೇಳ್ತೇನಕ್ಕ, ನೀವು ಹಾಗೆ ಮಾಡಿ. ನೀವು ಸ್ವಲ್ಪ ಸಮಯ ಹುಡುಗನನ್ನು ಬೆಂಗಳೂರಿಗೆ ಕಳಿಸಿ, ಅಲ್ಲಿ ಯಾವುದಾದ್ರೂ ಕಂಪನಿಗೆ ಸೇರಿಸಿ. ಈಗ 10ನೇ ಕ್ಲಾಸ್ ಕಲಿತವರನ್ನು ಕಂಪನಿಯಲ್ಲಿ ತಗೊಳ್ತಾರಂತೆ. ಅಲ್ಲಿ ಕಂಪನಿಯಲ್ಲಿ ಕೆಲಸ ಸಿಗ್ತದೆ ಈಗ. ಮತ್ತೆ ಅವನಿಗೆ ಹೆಣ್ಣು ಹುಡುಕಿದ್ರೆ ಆಯಿತು. ಆಗ ಅಲ್ಲಿ ಹೆಣ್ಣು ಕಡೆಯಿಂದ ಕೇಳುವಾಗ ಅವನು ಬ್ಯಾಂಗ್ಳೂರಲ್ಲಿ ಕಂಪನಿಯಲ್ಲಿ ಕೆಲಸದಲ್ಲಿ ಇದ್ದಾನಂತೆ ಹೇಳಿದರೆ ಆಯಿತು. ಆಗ ಬೇಗ ಹೆಣ್ಣು ಕೊಡ್ತಾರೆ. ಮತ್ತೆ ಮತ್ತೆ ಮದುವೆ ಆದಮೇಲೆ ಸ್ವಲ್ಪ ಸಮಯ ಬ್ಯಾಂಗ್ಳೂರಲ್ಲಿ ಇರಲಿ. ಅಷ್ಟರವರೆಗೆ ನೀವು ಗಟ್ಟಿಮುಟ್ಟಾಗಿ ಇದ್ದೀರಲ್ಲ, ತೋಟ ಕೆಲಸ ಎಲ್ಲ ಮಾಡ್ಬೋದು ನಿಮಗೆ. ನೀವು ಗಂಡ ಹೆಂಡತಿ ಇಬ್ಬರು ಗಟ್ಟಿಮುಟ್ಟಾಗಿದ್ರಿ, ಮನೆಯಲ್ಲೇನು ನಿಮಗೆ ತೊಂದರೆ ಇಲ್ಲ, ಅದಕ್ಕೆ ತುಂಬ ಆಗ್ತದೆ. ಬೇಕಾದರೆ ಸ್ವಲ್ಪ ಖರ್ಚಿಗೂ ಅವನಿಗೆ ಕೊಡ್ಬಿಡಿ, ಅಲ್ಲಿ ಆರಾಮದಲ್ಲಿ ಇರಲಿ. ಆ ನಂತರ 2 ವರ್ಷ ಕಳೆದ ನಂತರ ಅವರಿಗೂ ಅಲ್ಲಿ ಬ್ಯಾಂಗ್ಳೂರು ಒಂಥರ ಸಾಕಾಗಿ ಹೋಗ್ತದೆ. ಈಗ ಶುರುವಾಗ್ತಲ್ಲ ಒಂದೊಂದು ಕೊರೋನಾ ಮರೋನಾ ಅಂತೇಳಿ ಬೇರೆ ಬೇರೆ ಕಾಯಿಲೆಗಳು. ಆಗ ಅವರಿಗೂ ಬೇಗ ಇಲ್ಲಿಂದ ಹೋಗುವ, ಬ್ಯಾಂಗ್ಳೂರಿಂದ ಹೋಗುವ ಅಂತೇಳಿ ಮನಸ್ಸು ಬರ್ತದೆ. ಮತ್ತೆ ಪೇಪರಲ್ಲಿ ಒಂದು ದೊಡ್ಡಕ್ಕೆ ಹಾಕಿದ್ರೆ ಆಯಿತು, ಲಕ್ಷಾಂತರ ರೂಪಾಯಿ ಸಂಬಳ ಬಿಟ್ಟು ಹೈನುಗಾರಿಕೆ, ಸಾವಯವ ಕೃಷಿಯಲ್ಲಿ ಯಶಸ್ಸು ಕಂಡ ದಂಪತಿ ಅಂತೇಳಿ. ಆಗ ಹೆಣ್ಣು ಕೊಟ್ಟ ಮನೆಯವರಿಗೂ ತುಂಬ ಖುಷಿ ಆಗ್ತದೆ. ಹೌದು ಪುಷ್ಪಕ್ಕ, ನೀವು ಹೇಳಿದ್ದು ಸರಿ. ಈಗ ಎಲ್ಲರೂ ಪೇಟೆಯಿಂದ ಊರಿಗೆ ಬರ್ತಾರೆ, ಊರಲ್ಲಿ ಕೃಷಿ ಮಾಡ್ತಾರೆ. ಊರಲ್ಲಿ ಕೃಷಿ ಮಾಡಿ ಸಾಧನೆ ಮಾಡಿದಾರಂತೇಳಿ DD ಚಂದನದಲ್ಲೆಲ್ಲ ಬರ್ತಾ ಉಂಟು, ಪೇಪರಲ್ಲೂ ಬರ್ತಾ ಉಂಟು. ಏನು ಸಾವಯವ ಕೃಷಿ ಅಂತೆ, ಮತ್ತೆಂತ ಹೈನುಗಾರಿಕೆ ಅಂತೆ, ತರಕಾರಿ ಸಾವಯವ ತರಕಾರಿ ಅಂತೆ ಅಂತೆಲ್ಲ ಹೇಳಿ ಏನೆಲ್ಲ ಮಾಡ್ತಾ ಇದ್ದಾರೆ. ನಾನು ನನ್ನ ಮಗನನ್ನು ಬೆಂಗಳೂರಿಗೆ ಕಳಿಸ್ತೇನೆ, ಮತ್ತೆ ಒಂದು ಮದುವೆ ಮಾಡಿ ನೋಡುವ. ಎಲ್ರೂ ಆರಾಮ ಇದ್ದೀರಾ? ನಿಮ್ಮೂರಲ್ಲೂ ಮದುವೆ ಆಗದ ಹುಡುಗರು ಹೀಗೆ ಇದ್ದಾರಾ? ಇದ್ರೆ ಈ ಸುಶೀಲಕ್ಕ ಮಾಡಿದ ಉಪಾಯವನ್ನೇ ನೀವು ಮಾಡಿ ಆಯ್ತಾ? ಹಾಗೆ ನಮ್ಮನ್ನು ಮದುವೆಗೆ ಊಟಕ್ಕೆ ಕರೀರಿ. ಮತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ ಆಯಿತಾ? ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಆಯಿತಾ? ಬರ್ತೇನೆ.